ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕಳ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಬಾರಸಿಕ ಜೈನರ ಉದ್ಯಾನ, ಜನಗಣ ಹೋಳುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಮಿಯತುಲ್ ಫಲಾಹ್ ಇದರ ಅಧೀನ ಸಂಸ್ಥೆಯಾದಂತಹ ಗ್ರೀನ್ ವ್ಯೂ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಇದೀಗ ಬಂದಂತಹ ಅತಿಥಿಗಳನ್ನು ಸ್ವಾಗತ ಮಾಡುವಂತಹ ಕಾರ್ಯಕ್ರಮ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದರ ಮೇಲ್ವಿಚಾರಕಿಯಾದಂತಹ ಶ್ರೀಮತಿ ಕಲ್ಪನಾರವರು ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ತಾರೆ. ಕಡಪು ಅಂಗನವಾಡಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವಿಂದು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಪ್ರತಿಯೊಂದು ಅಂಗನವಾಡಿ ಕೇಂದ್ರದ ಯಾವುದೇ ಕಾರ್ಯಕ್ರಮಗಳಿಗೆ ಸ್ವತಃ ಶಾಸಕರು ಬಂದು ನಮ್ಮ ಒಂದು ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಶ್ರೀ ಯುಟಿ ಖಾದರ್ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ತಾಲೂಕು ಉದ್ಘಾಟನೆ ನೆರವೇರಿಸಿಕೊಡ್ತಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕೊಣಾಜೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಚಂಚಲಾಕ್ಷಿ ಅವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀ ರಾಮಕೃಷ್ಣ ಪಟ್ಟೋರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಇವರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಕೊಣಾಜೆ ಈ ಒಂದು ವಾರ್ಡ್ ಮೆಂಬರ್ ಆಗಿರುವಂತಹ ಈ ವ್ಯಾಪ್ತಿಯ ಶ್ರೀಯುತ ಹೈದರ್ ಕೊಣಾಜೆ ಪಂಚಾಯತ್ ಸದಸ್ಯರು, ಇವರಿಗೂ ಸಹ ಶ್ರೀಮತಿ ಜೋಹರಾ ಪಂಚಾಯತ್ ಸದಸ್ಯರು, ಫೌಜಿಯಾ ಪಂಚಾಯತ್ ಸದಸ್ಯರು ಹಾಗೂ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರು, ಹಾಗೆ ಈ ಒಂದು ಕೊಣಾಜೆ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಒಂದು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ಒಳ್ಳೆ ರೀತಿಯ ಒಂದು ಉದ್ಘಾಟನೆ ಕಾರ್ಯಕ್ರಮನ ನೆರವೇರ್ತಾ ಇದೆ. ನಿಮಗೆಲ್ಲರಿಗೂ ಸಹ ನಾನು ಎಲ್ಲರಿಗೂ ಖಾದರ್, ತಾಹಿರಾ, ಫ್ಲೇವಿ, CM ಮೊಹಮ್ಮದ್, ಗೋಪಿಕಾ, ಹಾಗೆ ದೇವಣ್ಣ ಶೆಟ್ಟಿ, ರುಕಿಯಾ, ಮತ್ತು ಮಾಜಿ ಅಧ್ಯಕ್ಷರು ಶೌಕತ್ ಅಲಿ, ಹಾಗೆ ನಜರ್ ಶಾ, ಅಚ್ಯುತ ಗಟ್ಟಿ, ಹಾಗೆ ಶ್ರೀಮತಿ ಎವೆಲಿನ್ ಐಮನ್ ಮುಖ್ಯೋಪಾಧ್ಯಾಯರು ಪ್ರೈಮರಿ ಸ್ಕೂಲ್, ಹಾಗೆ ಅಬೂಬಕರ್ ಹೈಸ್ಕೂಲ್ ಮತ್ತು ಕಾಲೇಜಿನ ಪ್ರಾಚಾರ್ಯರು, ಹಾಗೆ ಮೊಹಮ್ಮದ್ ಸಾಜಿರ್ ಕೊಣಾಜೆ ಎಲೆಕ್ಟ್ರಿಕ್ ಒಂದು ಕನೆಕ್ಷನ್ಗೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಹಾಗೆ ಎಲ್ಲರಿಗೂ ಸಹ ಇಲ್ಲಿ ನೆರೆದಿದ್ದು ಈ ಒಂದು ಅಂಗನವಾಡಿ ಕಟ್ಟಡ ಆಗಲಿಕ್ಕೆ ಶ್ರಮಿಸಿದಂತಹ ಪ್ರತಿಯೊಬ್ಬರಿಗೂ ಸಹ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಯಾಕೆಂದರೆ ಒಂದು ಅಂಗನವಾಡಿ ಆಗಬೇಕಾದ್ರೆ ಒಬ್ಬರಿಂದ ಸಾಧ್ಯವಿಲ್ಲ, ಎಲ್ಲರಿಂದಲೂ ಸಹ ಈ ಒಂದು ಅಂಗನವಾಡಿ ಒಂದು ರಚನೆಯಾಗಿದೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇಲ್ಲಿಯ ಕಾಂಟ್ರಾಕ್ಟರ್, ಹಾಗೆ ಇಂಜಿನಿಯರ್, ಹಾಗೆ ಈ ಮಾಧ್ಯಮ ಮಿತ್ರರು, ಹಾಗೆ ಅಂಗನವಾಡಿ ಇಲ್ಲಿ ಶ್ರಮಿಸಿದಂತಹ ಅಂಗನವಾಡಿ ಕಾರ್ಯಕರ್ತೆ, ಹಾಗೆ ಸಹಾಯಕಿ, ಹಾಗೆ ಮಕ್ಕಳ ತಾಯಂದಿರೆಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ, ಪಂಚಾಯತ್ ಸದಸ್ಯರಾಗಿರುವಂತಹ ವೇದಾವತಿ ಗಟ್ಟಿ ಹಾಗೂ ಪ್ರೇಮ್ ದಾಸ್ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇಲ್ಲಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೂ ಸಹ ನಾನು ಅರುಣ್ ಪ್ರದೀಪ್ ಡಿಸೋಜಾ ಇವ್ರಿಗೂ ಸಹ ನಾನು, ಪಂಚಾಯತ್ ಸದಸ್ಯರಾಗಿರುವಂತಹ ಶೋಭಾ, ಎಲ್ಲರೂ ಇಲ್ಲಿ ಈ ವ್ಯಾಪ್ತಿಯ ಎಲ್ಲರೂ ಸಹ ಪಂಚಾಯತ್ ಸದಸ್ಯರು, ಈ ವ್ಯಾಪ್ತಿದಂತಲ್ಲ ಅಕ್ಕಪಕ್ಕದ ವ್ಯಾಪ್ತಿಯ ಪಂಚಾಯತ್ ಸದಸ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಿ. ನಿಮಗೆಲ್ಲರಿಗೂ ಸಹ ನಾನು ಈ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಒಂದು ಪ್ರದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಆ ಪ್ರದೇಶದ ಮೂಲಭೂತ ಸೌಕರ್ಯದ ಅಭಿವೃದ್ಧಿ ಜೊತೆಯಲ್ಲಿ ಆ ಒಂದು ಪ್ರದೇಶದ ಪ್ರತಿಯೊಂದು ಮಕ್ಕಳ ಭವಿಷ್ಯ ಕೂಡ ಅತ್ಯುತ್ತಮ ಭವಿಷ್ಯವಾಗಿ ರೂಪಿಸುವಂಥ ಕೆಲಸ ಆಗಬೇಕು. ಒಂದು ಮಕ್ಕಳ ಭವಿಷ್ಯ ಅತ್ಯಂತ ಉತ್ತಮವಾಗಿ ರೂಪುಗೊಳ್ಳಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಎಷ್ಟು ನಮ್ಮ ಮಕ್ಕಳಿಗೆ ನಾವು ಅತ್ಯುತ್ತಮವಾಗಿ ಕೊಡ್ತೇವೋ, ಅತ್ಯುತ್ತಮವಾದ ವ್ಯಕ್ತಿತ್ವ ಮತ್ತು ಉತ್ತಮವಾದ ಬುದ್ಧಿ ಮತ್ತು ಜ್ಞಾನದೊಂದಿಗೆ ಅವರು ಬೆಳೆಯುವಂಥ ಅವಕಾಶ ಆಗ್ತದೆ. ಅದಕ್ಕೆ ಪೂರಕವಾಗಿ ಇವತ್ತು ಅಂಗನವಾಡಿ ಕೇಂದ್ರವು ಇವತ್ತು ಸ್ಥಾಪನೆ ಆಗುವಂಥ ವಿಚಾರ ಇವತ್ತು ಆಯಿತು. ಅಂಗನವಾಡಿ ಕೇಂದ್ರ ಯಾಕೆ ಇವತ್ತು ಪ್ರಾರಂಭ ಆಯಿತು ಅಂತ ಹೇಳಿದರೆ, ಪ್ರೋಗ್ರಾಮ್ನಲ್ಲಿ ಅದು ಶ್ರೀಮತಿ ಇಂದಿರಾ ಗಾಂಧೀಜಿಯವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಮಾತನ್ನು ಹೇಳಿದರು, ಸಮಾಜದ ಕಟ್ಟಕಡೆ. ಯಾಕಂತ ಹೇಳಿದರೆ ಬ್ರಿಟಿಷರ ಕಾಲದಲ್ಲಿ ಬರೀ ಶ್ರೀಮಂತರ ಮಕ್ಕಳಿಗೆ ಮಾತ್ರ ಶಾಲಾ ಕಾಲೇಜಿಗೆ ಹೋಗುವಂಥ ಅವಕಾಶ ಇತ್ತು.
ಬಡವರಿಗೆ ಹೇಗೆ ಅಂತ ಹೇಳಿದ್ರೆ ತನ್ನ ಮಗನನ್ನು ಕರ್ಕೊಂಡು ಹೋಗಿ ತೋರಿಸಲಿಕ್ಕೆ ಮಾತ್ರ, ನೋಡಿ ಅದು ಅವನ ಮಕ್ಕಳು, ಆ ದೊಡ್ಡವರ ಶ್ರೀಮಂತ ಮತ್ತು ನಮ್ಮ ಯಜಮಾನರ ಮಕ್ಕಳು ಹೋಗುವ ಶಾಲೆ ಅಂತ ಹೇಳಿ ತೋರಿಸುವಂಥ ಪರಿಸ್ಥಿತಿ ಮಾತ್ರ ಹೊರತು ಆ ಮಕ್ಕಳನ್ನು ಶಾಲೆಗೆ ತಗೊಂಡು ಹೋಗುವಂಥ ಒಂದು ಅಧಿಕಾರ ಮತ್ತು ಹಕ್ಕು ಯಾರಿಗೂ ಕೂಡ ಅವತ್ತು ಪರಿಸ್ಥಿತಿ ಇರಲಿಲ್ಲ. ಸ್ವತಂತ್ರ ಸಿಕ್ಕಿದ ನಂತರ ಈ ದೇಶ ಭವಿಷ್ಯದಲ್ಲಿ ಅತ್ಯುತ್ತಮವಾದ ದೇಶ ಆಗಬೇಕಾದ್ರೆ ಅದು ಈ ದೇಶದ ಮಕ್ಕಳ ಭವಿಷ್ಯ ರೂಪುಗೊಳ್ಬೇಕಂತೇಳಿ ಬೇರೆ ಬೇರೆ ಕಾರ್ಯಕ್ರಮ ಇವತ್ತು ಆಯಿತು. ಅದಕ್ಕಾಗಿ ನಾನು ಯಾವಾಗಲೂ ಕೂಡ ಬೇರೆ ಕಡೆ ಹೇಳ್ತಾ ಇದ್ದೇನೆ, ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಹೋಗಬೇಕಾದ್ರೆ ಅದು ನಾವು ಶ್ರೀಮಂತರು ಮತ್ತು ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಪ್ರಧಾನಮಂತ್ರಿಗಳ, ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋ ಮಂತ್ರಿಗಳ ಅಥವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡ ಅಧಿಕಾರಿ ಕೂಡ ಬಲಿಷ್ಠ ಆದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಅಥವಾ AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅಡ್ಕರ್ ಪಟ್ಟಣದ ಗ್ರಾಮೀಣ ಮಟ್ಟದ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರಿಗೂ ಮತ್ತು ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಶಿಕ್ಷಣ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದೆ. ಬಹುಶಃ ಇಂದಿರಾ ಗಾಂಧೀಜಿಯವರು ಪ್ರಧಾನಮಂತ್ರಿ ಆಗಿದ್ದಾಗ SDS ಪ್ರೋಗ್ರಾಮ್ ಕಾರ್ಯಕ್ರಮ ತಗೊಂಡು ಉದ್ದೇಶ ಏನು? ಈ ದೇಶದ ಪ್ರತಿಯೊಂದು ಜನಸಾಮಾನ್ಯ ಕಾಲುಬುಡದಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇವತ್ತು ಪ್ರಾರಂಭ ಆಗಬೇಕು. 1 ಕಿಲೋಮೀಟರ್ ಒಳಗಡೆ ಇದು ಸರ್ಕಾರಿ ಇವತ್ತು ನಮ್ಮ ಪ್ರೈಮರಿ ಸ್ಕೂಲ್ ಆಗಬೇಕು. 3 ಕಿಲೋಮೀಟರ್ ಒಳಗಡೆ ಒಂದು ಹೈಸ್ಕೂಲ್ ಬರಬೇಕು. 10 ಕಿಲೋಮೀಟರ್ ಒಂದು ಕಾಲೇಜ್ ಬರಬೇಕು. ಅದರ ಮುಖಾಂತರ ಶಿಕ್ಷಣಕ್ಕೆ ಯಾವುದೇ ಕೊರತೆ ಆಗದ ರೀತಿಯಲ್ಲಿ ಇವತ್ತು ನೋಡಬೇಕೆಂಬ ಉದ್ದೇಶದಿಂದ ನಿಮ್ಮ ಮನೆ ಅಂಗಳದ ಕಾಲುಬುಡದಲ್ಲಿ ನಿಮಗೊಂದು ಅಂಗನವಾಡಿ ಕೊಡುವಂಥ ವಿಚಾರ ಇವತ್ತು ಆಗಿದೆ. ಯಾಕೆಂತ ಹೇಳಿದರೆ ಜನಸಾಮಾನ್ಯರು, ಬಡವರ ಮಕ್ಕಳು ಕೂಡ ಇವತ್ತು ಉತ್ತಮವಾದ ಶಿಕ್ಷಣ ಇಲ್ಲಿಂದಲೇ ಬರಬೇಕು. ಅಲ್ಲಿಗೆ ಬಂದಾಗ ಶಿಕ್ಷಣ ಮಾತ್ರ ಅಲ್ಲ, ಅವ್ರ ಪೌಷ್ಟಿಕತೆ ಅಂತ. ಯಾಕಂತ ಹೇಳಿದರೆ ನೀವು ಬಹುಶಃ ನಾವು ಸಣ್ಣದಿರುವಾಗ, ನೀವು 10-15 ವರ್ಷದಿಂದ ತಾವೆಲ್ಲ ಇವತ್ತು ನೋಡ್ತಾ ಇದ್ವಿ, ಹೀಗೆ ಸಪ್ಪರೆ ಇರುವಂಥ ಮಕ್ಕಳು ಅಥವಾ ತಲೆ ಸಣ್ಣದು ಅದು ದೊಡ್ಡ ಇರುವಂಥ ಮಕ್ಕಳು ಅಥವಾ ಸಣ್ಣ ತಲೆ ತಂದು ಹೊಟ್ಟೆ ದೊಡ್ಡದಾಗುವಂಥ ಮಕ್ಕಳು, ಕೈಕಾಲು ಬಹಳಷ್ಟು ಮಕ್ಕಳನ್ನು ನೋಡ್ತಾ ಇದ್ದೇವೆ ಪೌಷ್ಟಿಕಾಂಶದ ಕೊರತೆಯಿಂದ. ಈ ಮಕ್ಕಳ ಪೌಷ್ಟಿಕಾಂಶದ ಕೊರತೆ ಕೂಡ ಆಗಬಾರ್ದು ಅಂತ ಹೇಳಿಕೊಂಡು ಅಂಗನವಾಡಿಯಲ್ಲಿ ಶಿಕ್ಷಣ ಜೊತೆಯಲ್ಲಿ ಸುದೃಢವಾದ ಒಂದು ಯುವ ಜನಾಂಗ ನಮಗೆ ಸಿಗಬೇಕಂತ ಹೇಳಿಕೊಂಡು ಪೌಷ್ಟಿಕತೆ ಕೊರತೆಗೆ ಬೇಕಾಗುವಂಥ ನೀಗಿಸಲು ಎಲ್ಲವೂ ಇವತ್ತು ಊಟ ಉಪಚಾರಗಳನ್ನು ಕೂಡ ಇವತ್ತು ಪೌಷ್ಟಿಕಾಂಶಕ್ಕೆ ಪೂರಕವಾಗಿ ಕೊಡುವಂಥದ್ದು ವ್ಯವಸ್ಥೆ ಅಂಗನವಾಡಿಯಲ್ಲೂ ತಂದು ನಿಂತಾಗಿದೆ. ಬಹುಶಃ ಮಕ್ಕಳ ಇದು ಪೌಷ್ಟಿಕಾಂಶದ ಕೊರತೆಗೆ ಮಕ್ಕಳ ತಾಯಂದಿರು ಇವತ್ತು ಬಹುಶಃ ಗರ್ಭಿಣಿಯಾದ ಸಂದರ್ಭದಲ್ಲಿ ಅದು ಸೂಕ್ತವಾದ ಒಂದು ಊಟ ಉಪಚಾರ ಸಿಕ್ಕುವುದಿಲ್ಲ. ಇದರ ಕೊರತೆಯಿಂದ ಆಗ್ತದೆ. ಅದು ಶ್ರೀಮಂತರಿಗೆ ಸಮಸ್ಯೆ ಅಲ್ಲ, ಜನಸಾಮಾನ್ಯ ಬಡವರಿಗೆ ಇವತ್ತು ಈ ಸಮಸ್ಯೆ ಅಂತ ಹೇಳಿಕೊಂಡಾಗ ಯಾರು ಕೂಡ ನಮ್ಮ ತಾಯಂದಿರು ಇವತ್ತು ಆ ಒಂದು ಪೌಷ್ಟಿಕಾಂಶ ಕೊರತೆ ಆಗಿ ಅವರ ಮಕ್ಕಳಿಗೆ ಇವತ್ತು ತೊಂದರೆ ಆಗ್ಬೋದು. ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ಇವತ್ತು ನಮಗೆ ಸಮಾಜಕ್ಕೆ ಬೇಕಂತ ಹೇಳಿಕೊಂಡು ಅಂಗನವಾಡಿ ಮುಖಾಂತರ ಇವತ್ತು ತಾಯಂದಿರಿಗೆ ಕೂಡ ಇವತ್ತು ಬಹುಶಃ ಪೌಷ್ಟಿಕಾಂಶ ಎಲ್ಲ ಸವಲತ್ತನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದು ಒಂದು ದೊಡ್ಡ ದೊಡ್ಡ ಕ್ರಾಂತಿಕಾರಿ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಇದು ನಮ್ಮ ಒಂದು ಸಂಸ್ಥೆ ಅಂತ ತಾವು ಇವತ್ತು ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಉತ್ತಮವಾದ ರೂಪಿಸಿಕೊಂಡು ಅವರು ಸಂಪೂರ್ಣವಾದ ಸಹಕಾರ ಕೊಟ್ಟು ಈ ಅಂಗನವಾಡಿದು ನಿಮ್ಮ ಊರೊಂದು ದೊಡ್ಡ ಆಸೆ ಸಂಪತ್ತು ಹೇಳಿಕೊಂಡು ಇಲ್ಲಿ ಶಿಕ್ಷಕರಿಗೆ ಬೆಂಬಲ ಕೊಡಬೇಕು. ಇಲ್ಲಿ ಆಗುವ ಯೋಜನೆ ಕೂಡ ತಾವು ಇವತ್ತು ನೋಡಬೇಕು. ಅದ್ರ ಮುಖಾಂತರ ಮುಂದೆ ತರುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಬಂದ ನಿಮ್ಗೆ ಗೊತ್ತಿದೆ, ಒಂದು ಕೋಣೆಯಲ್ಲಿ ಪ್ರಾರಂಭ ಆಯಿತು, ಸರಿಯಾದ ಫುಡ್ ಇರಲಿಕ್ಕೆ ಜಾಗ ಇಲ್ಲ, ಮತ್ತು ಊಟ ಕೊಡಬೇಕಂತ ಆಯಿತು, ಗ್ಯಾಸ್. ಈಗ ಏನಾಗಿದೆ, ಎಲ್ಲ ಕೂಡ ಕಟ್ಟಡ ಚೆನ್ನಾಗಿ ಬರ್ತದೆ, ನಿಮಗೆ ಸ್ಟೋರ್ ರೂಮ್ ಸಪ್ರೇಟ್, ಗ್ಯಾಸ್ ಎಲ್ಲ ಹಂತವಾಗಿ ಇವತ್ತು ಬರ್ತದೆ. ಮುಂದಿನ ದಿನ ಇಂಗ್ಲೀಷ್ ನಮ್ಮ ಬೇಡಿಕೆ ಇದೆ, ಅಂಗನವಾಡಿಯಿಂದಲೇ ತಾವು ಇಂಗ್ಲೀಷನ್ನು ಕೂಡ ಕಲಿಸ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕು. ಆದರೂ ಕೂಡ ಭಾಳಷ್ಟು ಇವತ್ತು ಅಂಗನವಾಡಿ ಅದನ್ನು ಅವಕಾಶ ಮಾಡಿ ಇವತ್ತು ಕೊಡ್ತಾ ಇವತ್ತು ಇದ್ದಾರೆ. ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಇವತ್ತು ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮೆಲ್ಲರ ದೊಡ್ಡ ಕನಸು ಏನಂತ ಹೇಳಿದರೆ ಅಡ್ಕರ್ ಪಟ್ಟಣ ಪ್ರತಿಯೊಂದು ಮನೆಯಲ್ಲಿ ಕೂಡ ಮುಂದಿನ 10-12 ವರ್ಷಗಳಲ್ಲಿ ಈ ಮನೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಇಂಜಿನಿಯರ್ ಆಗಬೇಕು, ಒಬ್ಬ ಅಡ್ವೊಕೇಟ್ ಆಗಬೇಕು, ಒಬ್ಬ ಪೊಲೀಸರ್ ಆಫೀಸರ್ ಆಗಬೇಕು, ಒಬ್ಬ CA ಆಗಬೇಕು, ಒಬ್ಬ ಅಡ್ವೊಕೇಟ್ ಆಗಬೇಕು. ಅದರ ಮುಖಾಂತರ ಕ್ರಾಂತಿಕಾರಿ ಬದಲಾವಣೆ ಪ್ರತಿಯೊಂದರಲ್ಲಿ ಕೂಡ ಮನೆಯಲ್ಲಿ ಆಗುವಂಥ ಒಂದು ಮನೋಭಾವ ತಾವೆಲ್ಲ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಾನು ತಾಯಿಯಿಂದಿರೊಂದು ಮನಸ್ಸು ಮಾಡಿ ನನ್ನ ಮಗ ಅಥವಾ ಮಗಳನ್ನು ಭವಿಷ್ಯದ 10 ವರ್ಷಗಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗ್ತಾನೆ ತೀರ್ಮಾನ ಮಾಡಿದರೆ ನಿಮ್ಮ ಮಗ ಅಥವಾ ಮಗಳು ಎಲ್ಲಿ ಹೋಗಿ ಮುಡ್ತಾರಂತ ಕೂಡ ನಿಮಗೆ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿ ಮುಟ್ಟುವಂಥ ಅವಕಾಶ ಆಗ್ತದೆ. ನಾನು ಕೆಲವು ಕಡೆ ಬೇರೆ ಬೇರೆ ಕಡೆ ಹೋದಾಗ ನಾನು ನೋಡ್ತಾ ಇದ್ದೇನೆ, ಕೆಲವು ಫ್ಲೈಟಲ್ಲಿ ಸಿಗ್ತದೆ, ಎಲ್ಲಿದೆ ಅಂತ ನಾನು ಅಮೆರಿಕಾದಲ್ಲಿ ಇದ್ದೇನೆ ಅನ್ನೋ ಇಲ್ಲಿ ಅಂತ ನಮ್ಮ ಊರವ್ರ ಹೆಸರು ಹೇಳ್ತಾರೆ. ಅವ್ರು ತಂದೆ ತಾಯಿ ಭಾಳ ಕಷ್ಟಪಟ್ಟು ಕಲಿಸಿದಂಥ ಒಂದು ವಿಚಾರಗಳು ಇವತ್ತಿದಂಥ ಅವಕಾಶ ಇದೆ. ಆದರೆ ಈ ದೊಡ್ಡ ಮಟ್ಟ ಕನಸು ನಿಮ್ಗೆಲ್ಲರಿಗೂ ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನಿಮಗೆ ಭಾಳಷ್ಟು ಸಮಸ್ಯೆಗಳು ಇರ್ಬೋದು.
ಜನಸಾಮಾನ್ಯ ಸಮಸ್ಯೆ ಇಲ್ಲದಂಥ ಮನೆ ಇಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ, ಸಮಸ್ಯೆ ಇಲ್ಲದ ಕುಟುಂಬ ಇಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ, ಸಮಸ್ಯೆ ಇಲ್ಲದ ಪ್ರದೇಶ ಎಲ್ಲಿ ಕೂಡ ನಿಮಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆ ಇದ್ದೇ ಇರ್ತದೆ. ಅದು ನಿಮ್ಮ ಮಕ್ಕಳ ಎಜುಕೇಷನ್ಗೆ ಯಾವ್ದು ತೊಂದರೆ ಆಗದಂತೆ ನೋಡೋದ ಜವಾಬ್ದಾರಿ ಅದು ಹೆತ್ತವರು ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡೋದ ಕೆಲಸ ಅದು ನಿಮ್ಮೆಲ್ಲ ದೊಡ್ಡ ಮಟ್ಟದ ಜವಾಬ್ದಾರಿ. ಅದಕ್ಕೆ ಸೂಕ್ತವಾದ ಒಂದು ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳೋ ಕೆಲಸ ಆಗಬೇಕು. ಆ ಒಂದು ಪ್ರತಿ ಪಣವನ್ನು ತಾವು ತೊಡಬೇಕು. ಮುಂದಿನ ದಿನಗಳಲ್ಲಿ ನಾನು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕೆಲಸ ಮಾಡ್ತೇನೆ ಎಂಬ ಮುಂದೆ ನಿಲ್ಲುವಂಥ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನೀವೆಲ್ಲ ತಾಯಂದ್ರೆ ಆಲೋಚನೆ ಮಾಡ್ಬೋದು, ನಾ ಯಾನೇ ಕಲ್ತಿಜ್ಜಿ ನಾನು ನಿಂಚೆ ಜೋಕ್ಲೆ ಕಲ್ಪೋನಿ ಅಲ್ಲ ನಾನೇ ಪಡ್ಚಿಟ್ಲೆ ಇನ್ನು ನಾನೇ ಬೇರೆ ಪಡ್ಪಾಟು. ನಿಮ್ಮಾಗಿ ನನ್ನ ತಾಯಿ ಕೂಡ ಜಾಸ್ತಿ ಕಲೀಲಿಲ್ಲ. ನನ್ನ ತಂದೆ ಶಾಸಕರಾಗಿದ್ದರು, ನನ್ನ ತಾಯಿ ಕಡಬದವರು. ಅವ್ರು ಮಂಗಳೂರಿಗೆ ಬಂದು ಅವರ ಮನೆಗೆ ಒಂದು ಟೀಚರ್ನವರು ಕಲಿಸ್ತಾ ಇದ್ರು. ಶಾಲೆಗೆ ಹೊರಟು ಹೋಗ್ತಾ ಶಾಲೆಗೆ ಹೋಗಿ ಕಲ್ತದ್ದು ಬರೋ 5ನೇ ಕ್ಲಾಸ್ ಮಾತ್ರ. ಅದು ನನಗೆ ಈಗಲೂ ಕೂಡ ನೆನಪು ಬರ್ತದೆ. ನನ್ನ ಬೆಳಿಗ್ಗೆ 5 ಗಂಟೆಗೆ ನಮ್ಮ ನಮಾಜ್ ಆದ ನಂತರ ಕೂತ್ಕೊಳಿಸಿ ನನಗೆ ಓದಂತ ಜೋರು ಮಾಡ್ತಾಯಿದ್ರು. ಅದು ಓದಿ ನಾನು ಅಡ್ವೊಕೇಟ್ ಆಗ್ತೇನೆ, ನಾನು MLA ಆಗ್ತೇನೆ, ನಾನು ಮಂತ್ರಿ ಆಗ್ತೇನೆ ಅಥವಾ ವಿಚಾರ ಅದು ಏನು ಕೊಡಿಯೋತ್ತು ಗೊತ್ತಿರಲಿಲ್ಲ. ಅದು ಓದಿಗೆ ಒಂದು ಶಕ್ತಿ ಇದೆ ಅಂತ ಗೊತ್ತಿತ್ತು. ಆದಾಗ ನಾನು ಓದಿಗೆ ನೀವೊಂದು ಪ್ರೋತ್ಸಾಹ ಕೊಡೋದು ನಿಮ್ಮ ತಾಯಂದಿರ ಪ್ರತಿಯೊಂದು ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿ. ಆ ಕೆಲಸವನ್ನು ತಾವೆಲ್ಲ ಇವತ್ತು ಮಾಡಬೇಕು. ನಿಮ್ಮ ಶಿಕ್ಷಕ ವರ್ಗದವರಿಗೆ ಸಂಪೂರ್ಣವಾದ ಸಹಕಾರ ಕೊಡಬೇಕು. ಅಂಗನವಾಡಿ ಶಿಕ್ಷಕರಿಗೆ, ಬಹುಶಃ ನಮ್ಮ ಶಾಲೆ ಹೋಗುವಂಥ ಶಿಕ್ಷಕರಿಗೆ, ಕಾಲೇಜ್ ಹೋಗುವ ಶಿಕ್ಷಕರಿಗೆ ದೊಡ್ಡ ಮಟ್ಟದ ನೀವು ಸಹಕಾರ ಕೊಟ್ಟರೆ ಖಂಡಿತವಾಗಿಯೂ ಬಹಳ 10-15 ವರ್ಷದಲ್ಲಿ, ಈಗಾಗಲೇ 10 ವರ್ಷಗಳ ಹಿಂದೆ ಅಂತ ಅರ್ಥ ಪಡ್ಬೋದು ಮತ್ತು 10 ವರ್ಷ ಈಗ ಅಜಗಜಾಂತರ ವ್ಯತ್ಯಾಸ ಇರುವಂಥ ಅವಕಾಶ ಆಗ್ತದೆ. ಬಹುಶಃ ಸಣ್ಣ ಮಕ್ಕಳಿಗೆ ಇವತ್ತೆಲ್ಲ ಗೊತ್ತಿರಲಿಕ್ಕಿಲ್ಲ. ನಾನು ಫಸ್ಟ್ ಬಂದಾಗ 2008ರಲ್ಲಿ ಫಸ್ಟ್ 9ರಲ್ಲಿ ಬಂದಾಗ ಬಸ್ ಅಲ್ಲಿ ತನಕ ಮೇಲೆ ತನಕ ಮಾತ್ರ ಬರ್ತಿತ್ತು, ಮತ್ತು ಕೆಳಗನೆ ಬರ್ತಿಲ್ಲ. ಮಸೀದಿ ಎತ್ತಿ ಟರ್ನ್ ಅಲ್ಲ, ಮತ್ತು ಆ ಕಡೆಗೆ ರಸ್ತೆನೇ ಇಲ್ಲದಂಥ ಪರಿಸ್ಥಿತಿ ಇತ್ತು. ಬೈಕಲ್ಲಿ ಬಂದೆ ಮತ್ತೆ ಬೈಕ್ ಮೇಲೆ ಹತ್ತು ನಾವು ಗಾಡಿ ಇಟ್ಟು ಬೈಕಲ್ಲಿ ಬಂದದ್ದು, ಬೈಕ್ ಮೇಲೆ ಹತ್ತುದಿಲ್ಲ ಅಂತ ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಾನು ಈ ಪ್ರದೇಶಕ್ಕೆ ಬಂದಿದ್ದೇನೆ. ತದನಂತರ ನಾವು ಬಂದು ಇಡೀ ನಡ್ಕೊಂಡು ಹೋಗಿ ಸರ್ವೆ ಮಾಡಿ ಇಲ್ಲಿಗೆ ರಸ್ತೆ ಮಾಡಬೇಕು, ವಿಚಾರ ಮಾಡಬೇಕಂದೆಲ್ಲ ಹಮ್ಮಿಕೊಂಡು ಇವತ್ತು ರಸ್ತೆ ಆಗಿದೆ, ಎಲ್ಲ ಕೂಡ ಮೂಲಭೂತ ಸೌಕರ್ಯ ಆಗಿದೆ. ಇಡೀ ಕ್ಷೇತ್ರದ ಜನ ಬೇರೆ ಬೇರೆ ಕಡೆ ಬಂದು ಕೂಡ ಇಲ್ಲಿ ನೆಲೆಸುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಬಹುಶಃ ತಾವೆಲ್ಲರೂ ಕೂಡ ಆ ವಿಶೇಷ ಮನೋಭಾವನೆ ದೂರದೃಷ್ಟಿ ಆಲೋಚನೆ ಮಾಡಿಕೊಂಡು ನಿಮ್ಮ ಮಕ್ಕಳ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತೆಗೆಯುವ ಅವಕಾಶ ಮಾಡಿ ಈ ಒಂದು ಅರ್ಕಾರ ಪಡಪೇ ಒಂದು ಕುಟುಂಬದ ರೀತಿ. ನೀವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಯಾವುದೊಂದು ಭಯ ದ್ವೇಷ ಅಥವಾ ಇದರದ ದೂರ ಎಲ್ಲವನ್ನು ದೂರ ಮಾಡಿ ಪ್ರೀತಿ ವಿಶ್ವಾಸ ಹೊರದದ್ದು ಬೇರೆ ಬೇರೆ ಯಾವ ತಲೆಗೆ ನೀವು ಕಷ್ಟದ ನಿಮ್ಮ ಊರಲ್ಲಿ ನಿಮಗೆ ಕಷ್ಟ ಆದಾಗ ನಿಮ್ಮ ನೆರೆಕರೆಯನ್ನು ಬಂದು ಮುಟ್ತಾನೆ ಹೊರತು ದೂರದ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ದೂರದವ್ರು ಎಷ್ಟೇ ಬೇಕಾದ್ರೂ ಮಾತಾಡಲಿ, ಒಬ್ಬರಿಗೊಬ್ಬರು ಸಹಕಾರ ಎಲ್ಲಿದೆ ಈ ಊರಿನವರಿಗೆ ಒಬ್ಬರೊಬ್ಬರು ಬೆನ್ನುಲುಬಾಗಿ ನಿಲ್ಲುವಂಥ ಒಂದು ಪದಪಾಠವನ್ನು ಹಮ್ಮಿಕೊಂಡು ಆಗಿದೆ. ಆ ಒಂದು ಪರಂಪರೆ ನೀವು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದೆ ಹೋಗುವಂಥ ವಿಶೇಷ ಜವಾಬ್ದಾರಿಯನ್ನು ತಾವೆಲ್ಲ ಕೂಡ ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಲೇಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅತ್ಯಂತ ಸುಂದರವಾದ ಈ ಒಂದು ಪ್ರದೇಶದಿಂದ ಬರುವಂಥ ಅವಕಾಶ ಆಗಲಿ. ಇವತ್ತು ನಾನು MRPL ಕೂಡ ಬಹುಶಃ ಅವರು 5 ಲಕ್ಷ ಅನುದಾನ ಕೊಟ್ಟಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ. ನಮ್ಮ ಗ್ರಾಮ ಪಂಚಾಯತ್ NREGಯಿಂದ ಬಹುಶಃ ಇಂದಿನ ಸದಸ್ಯರು, ಈಗಿನ ಸದಸ್ಯರು, ಇಂದಿನ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಬಹುಶಃ ಇದಕ್ಕೆ ಬೇಕಾಗುವಂಥ ಆ ಒಂದು ಹೆಚ್ಚಿನ ಅನುದಾನ ಕೂಡ ಇಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಯಾರು ಎಲೆಕ್ಟ್ರಿಫಿಕೇಶನ್ಗೆ ಯಾರು ಕೊಟ್ಟಿದ್ದಾರೆ? ಶಾಜಿರ್ ಎಂಬ ಯುವಕ, ನಮ್ಮ ಶಾಜಿರ್ ಎಂಬ ಕೊಣಾಜೆ ಯುವಕ, ಅವನು ವ್ಯಕ್ತಿವಾಗಿ ಎಲೆಕ್ಟ್ರಿಫಿಕೇಶನ್ ಇದಕ್ಕೆಲ್ಲ ಕೂಡ ಮೆಂಬರ್ ಅಧ್ಯಕ್ಷ ಪ್ರೀತಿ ವಿಶ್ವಾಸದಿಂದ ಅದಕ್ಕೆ ಕೂಡ ಇವತ್ತು ಸಹಕಾರಿ ಇವತ್ತು BM ಇದ್ದಿನಬ್ಬರ ಮೊಮ್ಮಗ ಈ ಒಂದು ಅವಕಾಶ ಕೂಡ ಮಾಡಿ ಇವತ್ತು ಕೊಟ್ಟಿರ್ತಾರೆ. ನಾನು ಇಲ್ಲಿ ಬಂದಾಗ ನನಗೆ ಕಾಣ್ತದೆ ಇದಕ್ಕೊಂದು ಕಾಂಪೌಂಡ್ ವಾಲ್ ಮತ್ತೊಂದು ಇದಕ್ಕೆ ಒಂದು ಇಂಟರ್ಲಾಕ್ ಇವತ್ತು ಅತಿ ಅಗತ್ಯವಾಗ್ತದೆ. ನನ್ನ ಶಾಸಕರ ಅನುದಾನದಿಂದ ನಿಮಗೊಂದು ಕಾಂಪೌಂಡ್ ವಾಲ್ ಮತ್ತು ಈಗ ಬೇಕಾದ ಇಂಟರ್ಲಾಕ್ ಅನ್ನು ಅಳವಡಿಸಿಕೊಡುವ ಕೆಲಸ ನಾನು ಖಂಡಿತವಾಗಿ ನಾನು ಮಾಡ್ತೇನೆ. ನಿಮ್ಮ ಮೇಲೆ ಸೂಪರ್ವೈಸರ್ ಇಲ್ಲಿ ಒಂದು ಸೀಟಲ್ಲಿ ಬರ್ತದೆ ನನಗೆ ಅಲ್ಲಿ ಕೊಡಿ. ಆದ ಕಾರಣ ಯಾವುದು ಮನೆಗೆ ರೆಡಿ ಮಾಡಿದ್ದೀನಿ. ಅಲ್ಲಲ್ಲ, ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಏನಂತ ಹೇಳಿದರೆ ಜನಸಾಮಾನ್ಯರಿಗೆ ಏನು ಕಷ್ಟ ಇದೆ, ಏನು ಕೆಲಸ ಆಗ್ಬೇಕಂತ ಹೇಳಿ ಅವ್ರು ಬಂದು ಅರ್ಜಿ ಕೊಡಬಾರ್ದಂತೆ. ಜನಸಾಮಾನ್ಯ ಕೆಲಸ ಮತ್ತು ಅವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕೆಲಸ ಮಾಡಿಕೊಡೋದು ನಿಜವಾದ ಜನಪ್ರತಿನಿಧಿಯ ಕರ್ತವ್ಯ. ಇನ್ನು ಜನರು ಹೇಗೆ ಅಂತ ಹೇಳಿದರೆ ಈ ಜನಪ್ರತಿನಿಧಿ ಓಟಿಗೆ ಬಂದಾಗ ನಾವು ಓಟು ಕೇಳಬಾರ್ದಂತೆ. ಇವನು ನಮ್ಮ ಸಮಸ್ಯೆಗೆ, ಇವನು ನಮ್ಮ ಕೆಲಸಕ್ಕೆ ಸ್ಪಂದಿಸ್ತಾನೆ, ಇವನು ನಮಗೆ ಕೆಲಸ ಮಾಡಿ ಕೊಡ್ತೇನೆ, ಆಗ ಓಟು ಕೇಳದೆ ಅವನಿಗೆ ಓಟು ಕೊಟ್ಟು ಕಳಿಸ್ಬೇಕಂತೆ. ಇದು ಜನ ಮತ್ತು ಜನಪ್ರತಿನಿಧಿ ಇರುವಂಥ ದೊಡ್ಡ ಮಟ್ಟದ ಪ್ರಜಾಪ್ರಭುತ್ವದ
ಒಪ್ಪಂದ ಆದ ಕಾರಣ ಬಹುಶಃ ನಿಮ್ಮ ಈ ಒಂದು ಯಾಕೆಂದರೆ ನಮ್ಗೆ ಗೊತ್ತಾಗ್ತದೆ. ನನ್ನ ಮಗಳು ಮತ್ತು ಮಗ ಇದಕ್ಕೆ ಬರುವುದಾದ್ರೂ ಕೂಡ ನಾವು ಅಪೇಕ್ಷೆ ಪಡ್ತೇವೆ. ರಸ್ತೆ ಮಧ್ಯೆ ಇದೆ, ಮಕ್ಕಳು ಎಲ್ಲಿದ್ದಾರೆ, ಆಟ ಆಡುವ ಜಾಗ ಇಲ್ಲ, ಅವ್ರಿಗೊಂದು ಪ್ರೊಟೆಕ್ಷನ್ ಬೇಕಂತೇಳಿ ನಿಮ್ಮ ಮನಸ್ಸು ನಮ್ಗೆ ಕೂಡ ಇವತ್ತು ಅರ್ಥ ಆಗುವಂಥ ವಿಚಾರ ಇವತ್ತು ಆಗ್ತದೆ. ತಮ್ಮೆಲ್ಲರ ಸಾಕು ಮುಖಾಂತರ ಇದಕ್ಕೆ ಉತ್ತಮವಾದ ಒಂದು ಕಾಂಪೌಂಡ್ ವಾಲ್ ಮತ್ತು ಉತ್ತಮವಾದ ಒಂದು ಪ್ಲೇ ಗ್ರೌಂಡ್ ಒಂದು ಆಡಲಿಕ್ಕೆ ಸಣ್ಣ ಮಟ್ಟದ ಮಕ್ಕಳಿಗೆ ಬೇಕಾಗುವಂಥ ಒಂದು ವ್ಯವಸ್ಥೆ ರೂಪಿಸಿಕೊಂಡು ಸುಂದರವಾಗಿ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಹಮ್ಮಿಕೊಳ್ತೇವೆ ಅಂತ ನಾನು ನಿಮ್ಗೆಲ್ಲರಿಗೂ ಕೂಡ ಹೇಳಿಕೊಳ್ತಾ, ಅಡ್ಕರ ಪಡಪು ಇವತ್ತು ಅತ್ಯಂತ ಅಭಿವೃದ್ಧಿ ಆಗ್ತದೆ. ಎಲ್ಲ ಯುವಕರಿಗೆ, ಎಲ್ಲ ಹಿರಿಯರಿಗೆ, ಸಾಮಾಜಿಕ ಮುಖಂಡರಿಗೆ ನಾನು ಶುಭಾಶಯ ಸಲ್ಲಿಸಿ ಈ ಪ್ರದೇಶದ ಗೌರವ ಉಳಿಸುವಂಥ ಕೆಲಸ ಎಲ್ಲ ಯೋಜನಾ ಸಿರಾಜ್ ಮಟ್ಟ ಎಲ್ಲ ನಮ್ಮ ಮಟ್ಟ ಎಲ್ಲ ಭಾಳಷ್ಟು ಇವತ್ತು ಯುವಕರಿದ್ದಾರೆ. ಹಾಗಾಗಿ ಎಲ್ಲ ಒಂದು ಸೇರಿ ಒಗ್ಗಟ್ಟಿಂದ ಹೋಗುವಂಥ ಅವಕಾಶ ಆಗಬೇಕು. ನಮ್ಮ ಅಮಿತಾ ಖಾನ್ ಅವರಿಗೆ ಭಾಳಷ್ಟು ಇಲ್ಲಿ ಹಿರಿಯರಿದ್ದಾರೆ, ಅವರ ತ್ಯಾಗ ಹೇಳಿದ್ರೆ ತುಂಬ ಉದ್ದಾಗುವಂಥ ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ಎಲ್ಲವೂ ಕೂಡ ಮುಂದುವರಿಸಿಕೊಂಡು ಹೋಗುವಂಥ ಅವಕಾಶ ಬಹುಶಃ ನಿಮ್ಮೆಲ್ಲರಿಂದ ಇವತ್ತು ಆಗುವಂಥ ಅವಕಾಶ ಆಗಲಿ. ಭವಿಷ್ಯದ 10-15 ವರ್ಷಗಳಲ್ಲಿ ಈ ಪ್ರದೇಶದ ಅಭಿವೃದ್ಧಿಯಲ್ಲಿ ಯಾರ ಕೈಯಿಂದಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವೇಗವಾಗಿ ಇವತ್ತು ಮುಂದೆ ಹೋಗುವಂಥ ವಿಚಾರ ಖಂಡಿತವಾಗಿ ಆಗ್ತದೆ. ತಾಲೂಕಾಗಿದೆ, ಎಲ್ಲವೂ ಕೂಡ ಇವತ್ತು ವ್ಯವಸ್ಥೆ ಆಗ್ತದೆ. ಆದರೆ ನಿಮ್ಗೆ ಏನು ಸಣ್ಣ ಸಣ್ಣ ಜಾಗ ಇದೆ, ಮನೆ ಇದೆ, ದಯವಿಟ್ಟು ಮಾರಿ ಎಲ್ಲಿ ಕೂಡ ಹೋಗಬೇಡಿ. ಈಗ ನೀವೇನಾದ್ರು ಮಾರಿದರೆ 5 ವರ್ಷ ನಂತರ ನೀವು ಕೂಗುವಂಥ ಪರಿಸ್ಥಿತಿ ನಿಮ್ಗೆಲ್ಲರಿಗೂ ಕೂಡ ಖಂಡಿತವಾಗಿ ಇವತ್ತು ಬರ್ತದೆ. ಈಗ ಎಷ್ಟು ಕಷ್ಟ ಆದರೂ ಕೂಡ ಅದನ್ನು ನಿಮ್ಮ ಮಕ್ಕಳಿಗೆ ಒಂದು ಆಸ್ತಿ ಅಂತ ಅದನ್ನು ಇಟ್ಟುಕೊಳ್ಳಿ. ಮತ್ತೆ 5-10 ವರ್ಷ ನಂತರ ಈ ಬೆಳವಣಿಗೆ ತಾವೆಲ್ಲ ನೋಡಿ ಅಂತ ನಾನು ನಿಮಗೆ ಹೇಳಿಕೊಂಡು ವರ್ಷ ನಿಮ್ಮೆಲ್ಲ ಕಿರಿಯರಿಗೆ, ಸೋದರಿಗೆ, ಮಿತ್ರರಿಗೆ, ಪಂಚಾಯತ್ ಅಧ್ಯಕ್ಷ ಎಲ್ಲ ನಮ್ಮ ಸದಸ್ಯರುಗಳಿಗೆ, ಇವತ್ತು ನಮ್ಮ ಅಂಗನವಾಡಿಯ ಶಿಕ್ಷಕರನ್ನು ಮತ್ತು ಆಯಾ ಸಂಬಂಧಪಟ್ಟ ಅವರ ಅಸಿಸ್ಟೆಂಟ್ಗಳಿಗೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಭವಿಷ್ಯದ 10-15 ವರ್ಷ ನಂತರ ಎಲ್ಲ ಮಕ್ಕಳು ಅದು ಬಹುತೇಕ ಎಲ್ಲ ರಸ್ತೆಗಳು ಕೂಡ ಇವತ್ತು ಅಭಿವೃದ್ಧಿ ಆಗಿದೆ. ಒಂದೇ ರಸ್ತೆ ಬಾಕಿ ಇದೆ. ಹಳೆ ಅಂಗನವಾಡಿ ಪಕ್ಕದಲ್ಲಿ ಒಂದು ರಸ್ತೆ ಏನಿತ್ತು ಲಾಸ್ಟ್ ಟೈಮ್ ಬಂದು ಹೇಳಿದಾಗ, ಈಗ ಎಲ್ಲದಕ್ಕೆ 5 ಲಕ್ಷ ರೂಪಾಯಿ ಅನುದಾನ ಇವತ್ತು ಬಿಡುಗಡೆ ಆಗಿದೆ. ಆ ಒಂದು ಕೆಲಸ ಕೂಡ ಆದಷ್ಟು ಬೇಗ ನಾವು ಇವತ್ತು ಪೂರ್ತಿ ಮಾಡಿಕೊಡುವಂಥ ಕೆಲಸ ಮಾಡ್ತೇವೆ. ಅದಲ್ಲದೆ ಇಲ್ಲಿ ಪಕ್ಕದಲ್ಲಿ ಕೃಷಿಕರಿಗೆ ಬೇಕಾಗಿ ಮತ್ತು ಅಂತರ್ಜಲ ಅಭಿವೃದ್ಧಿಗೆ ಬೇಕಾಗಿ ಸಂಬಂಧಪಟ್ಟ ಒಂದು ವೆಂಟರ್ ಡ್ಯಾಮ್ ಕೂಡ ಇವತ್ತು ನಿರ್ಮಾಣ ಆಗ್ತದೆ. ಈ ಕೆಂಡಿ ಅಣೆಕಟ್ಟಿನ ಉದ್ದೇಶ ಏನು, ಒಂದು ಆ ಕಡೆ ಹೋಗಲಿಕ್ಕೆ, ಎರಡನೇದು ಕುಡಿಯುವ ನೀರಿಗೆ ಅಗತ್ಯ ಬಂದಾಗ ಭವಿಷ್ಯದ ದಿನಗಳಲ್ಲಿ ಅಂತರ್ಜಲ ಅಭಿವೃದ್ಧಿಯಾಗಿ ಎಲ್ಲ ಬಾವಿಗಳು ಇವತ್ತು ಫಿಲ್ ಆಗಬೇಕಂತ ಹೇಳಿಕೊಂಡು ಈ ಒಂದು ಯೋಜನೆ ಕೂಡ ಹಮ್ಮಿಕೊಂಡಿದ್ದು, ನಿಮ್ಮ ಹರೇಕಳದ ಡ್ಯಾಮನ್ನು ಹೋಗಿ ನಿಮ್ಮ ಮಕ್ಕಳಿಗೆಲ್ಲ ನೀವೆಲ್ಲ ತೋರಿಸಬೇಕು. ಅದು ಆದ ನಂತರ ತೋರಿಸೋದು ಬೇರೆ. ಅದು ಡ್ಯಾಮ್ ಹೇಗೆ ಕಟ್ತಾರಂತೇಳಿ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ನೀವು ಮಕ್ಕಳಿಗೆ ಅದು ಬರಬೇಕಾದ್ರೆ ಒಂದು ಸಂಜೆ ಹೊತ್ತು ಹೋಗಿ ನೋಡಿ ಅಲ್ಲಿ. ಯಾಕೆಂದರೆ ಯಾವುದು ಸಾಧ್ಯವಿಲ್ಲ ಅಂತ ಹೇಳಿದಾರ ಅದು ಸಾಧ್ಯವನ್ನಾಗಿ ಮಾಡುವಂಥ ಕೆಲಸ ನಾವು ಇವತ್ತು ಅಲ್ಲಿ ಮಾಡಿಕೊಟ್ಟಿದ್ದೆ. ಅದನ್ನು ನೋಡುವಂಥ ಜವಾಬ್ದಾರಿ ನಿಮ್ಮದು. ಒಮ್ಮೆ ಕಂಪ್ಲೀಟ್ ಆದ ನಂತರ ನೀವು ಆನಂದಿಸ್ಬೋದು. ಅದನ್ನು ಮಾಡುವ ರೀತಿ ಯಾವುದಂತ ನೋಡಲಿಕ್ಕೆ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವೆಲ್ಲ ಕಡೆ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ವಿಸಿಟ್ ಮಾಡಿಕೊಂಡು ಬರಬೇಕಂತ ಕೂಡ ನಾನು ಹೇಳಿಸಿ ನನ್ನ ಮಾತು ಮುಗಿದನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಅಂಗನವಾಡಿ ಕಟ್ಟಡ ಹಳೆಯ ಕಟ್ಟಡವು ಕಳೆದ ಬಾರಿ ನಮ್ಮ ಗ್ರೀನ್ಯೂ ವಿದ್ಯಾಸಂಸ್ಥೆಯ ಒತ್ತಿನಲ್ಲಿ ಒಂದು ಕಟ್ಟಡವನ್ನು ಕೊಟ್ಟು ನಮಗೆ ಈವರೆಗೂ ನಮ್ಮನ್ನು ಸಹಕರಿಸಿದಂತಹ ಜಮ್ಯತುಲ್ ಫಲ ಇದರ ಸಂಸ್ಥೆಗೆ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆಂದ್ರೆ ಈವರೆಗೂ ನಮ್ಮ ಮಕ್ಕಳು ಕಲಿತಂತಹ ಒಂದು ಅಂಗನವಾಡಿ ಕೇಂದ್ರವು ಇವತ್ತು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದರೂ ಕೂಡ ಈ ಒಂದು ಕಟ್ಟಡಕ್ಕೆ ಮಾಜಿ ಪಂಚಾಯತ್ ಸದಸ್ಯರಾದಂತಹ ಅಬ್ದುಲ್ ಖಾದರ್ ಅವರ ಸಹಕಾರ ಅಪಾರವಾಗಿದೆ. ಅದೇ ರೀತಿಯಲ್ಲಿ ಈ ಒಂದು ಕಟ್ಟಡಕ್ಕಾಗಿ ಎಲೆಕ್ಟ್ರಿಕಲ್ ಸಾಮಗ್ರಿಗಳನ್ನು ಪೂರೈಸುವಲ್ಲಿ ನಮ್ಮೂರಿನಂತಹ ಅಲ್ಲಿಸಾನ್ ಯೂತ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಸಿದ್ದಿಕ್ ಬಿಬಿ ಅವರ ಮುಖಾಂತರ ಆಸ್ಟ್ರೋ ಪ್ರಾಪರ್ಟೀಸ್ ಇದರ ಮಾಲಕರಾದ ಸಾಜಿದ್ ಅವರು ಎಲೆಕ್ಟ್ರಿಕಲ್ ಸಾಮಗ್ರಿಗಳನ್ನು ನಮ್ಮಲ್ಲಿ ನೀಡಿ ಸಹಕರಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪುನಾಜ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸಂಚಲಾಕ್ಷಿ ಅವರು ಸೋಪ್ ಪಿಟ್ ಮತ್ತು ಪೈಪ್ಲೈನ್ ಒದಗಿಸುವಲ್ಲಿ ನಮಗೆ ಸಹಕರಿಸಿದ್ದಾರೆ. ಅದೇ ರೀತಿ ಶ್ರೀಶಕ್ತಿ ಗುಂಪಿನ ಸದಸ್ಯರು ನಮಗೆ ಈ ಒಂದು ಅಂಗನವಾಡಿ ಕಟ್ಟಡದ ಒಳಭಾಗಕ್ಕೆ ಚೇರ್ ಅನ್ನು ನಮಗೆ ವಿತರಿಸಿದ್ದಾರೆ. ಮಾಜಿ ಸದಸ್ಯರಾದಂತಹ ಅಬ್ದುಲ್ ಖಾದರ್ ಅವರು ಈ ಒಂದು ಕಾರ್ಯಕ್ರಮಕ್ಕಾಗಿ ಚೇರ್ ಮತ್ತು ಸಾಮ್ಯಾನದ ವ್ಯವಸ್ಥೆಯನ್ನು ನಮಗೆ ಒದಗಿಸಿದ್ದಾರೆ. ಅದೇ ರೀತಿ ಹೈದರ್ ಅವರು ಮೈಕ್ನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಪಂಚಾಯತ್ ಸದಸ್ಯರಾದಂತಹ ಹೈದರ್ ಅವರು ಮೈಕ್ ಮರ ಕಡಿಯುವಂತಹ ಒಂದು ವ್ಯವಸ್ಥೆಗೆ ಅವರು ಸಹಕರಿಸಿದ್ದಾರೆ. ದೇವಣ್ಣ ಶೆಟ್ಟಿ ಅವರು ವಾಟರ್ ಪಂಪ್ ಲೈನ್ ನೀಡಿರುತ್ತಾರೆ. ಪಂಚಾಯತ್ ಸದಸ್ಯರಾದಂತಹ ದೇವಣ್ಣ ಶೆಟ್ಟಿ ಅವರು ಮಾಜಿ ಪಂಚಾಯತ್ ಅಧ್ಯಕ್ಷರ ಸೌಕತ್ತೇಲಿ ಅವರ ಕಟ್ಟಡಕ್ಕೆ ಬಹಳಷ್ಟು ರೀತಿಯಲ್ಲಿ ಹಕ್ಕುಪತ್ರವನ್ನು ಒದಗಿಸುವಲ್ಲಿ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಅಂಗನವಾಡಿ ಕಟ್ಟಡಕ್ಕಾಗಿ ಶ್ರಮಿಸಿದಂತಹ ಎಲ್ಲ
ಮಹನೀಯರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗವಾಗಿ ವರದಿ ವಾಚನವನ್ನು ಅಂಗನವಾಡಿ ಕಾರ್ಯಕರ್ತೆಯರಾದಂತಹ ಶ್ರೀಮತಿ ಬೇಬಿ ಅವರು ಒದಗಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂಭಾಗದಲ್ಲಿ ಆರತಿ ಮೆರವಾಗಿ ನನ್ನ ಆತ್ಮೀಯ ಬಂಧುಗಳಿಗೆ ತಮ್ಮ ವಂದಿಸುತ್ತಾ ಕೊಣಾಟೆ ಗ್ರಾಮದ ಇದು ಬೋಜು ಬ್ಯಾಕ್ಲಿನ ಓನರ್ ಈಗ ವಿಕಾಸ ಬೇಗ ಮೇಲೆ ಅವಡು ಉಳ್ಳಬೇಕ ಪಾಡ್ಲೆ ಅದಿಲ್ಲ ಆ ರೋಡ್ ಫುಲ್ ಹಾಕಿಲ್ಲ ಇದು ಹೆಚ್ಚಿನ ಬಲ ಕಾರ್ಯಬಲ ಓಕೆ ಓಕೆ ಅದೇ ರೀತಿ ಉಪಾಧ್ಯಕ್ಷರಾದಂಥ ಶ್ರೀ ರಾಮಕೃಷ್ಣ ಅವರಿಗೂ ಎಲ್ಲ ಪಂಚಾಯತ್ನ ಗೌರವಾನ್ವಿತ ಪಂಚಾಯತ್ ಸದಸ್ಯರು ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಯೋಜನೆಯ ಫಲಾನುಭವಿಗಳಿಗೆ ಕ್ಷಮೆಯನ್ನು ಕೊಡುತ್ತೆ. ಯಾಕಂತ ಹೇಳಿದರೆ ಕಳೆದ 1 ಗಂಟೆಯಿಂದ ನೀವು ವೇಟ್ ಮಾಡಬೇಕು. ಅದಕ್ಕೋಸ್ಕರ ಖಂಡಿತವಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಈ ಒಂದು ಮಂಜೂರಾತಿ ಕಾರ್ಯಕ್ರಮದ ಭಾಗವಹಿಸಿದ ಎಲ್ಲ ಫಲಾನುಭವಿಗಳು ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಪಂಚಾಯತ್ ಕಾರ್ಯದರ್ಶಿಯಾದಂಥ ಶಾಲಿನಿ ಅವರು ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಸ್ವಾಗತವನ್ನು ಬಯಸುತ್ತಾ 1-2 ಮಾತುಗಳನ್ನು ಹೇಳಲು ಇಚ್ಛಿಸ್ತೇನೆ. ಕಳೆದ 3 ವರ್ಷದಿಂದ ಯಾವುದೇ ಹೊಸ ವಸತಿ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಗಳ ಮನೆಗಳು ಬರ್ತಾ ಇರಲಿಲ್ಲ. ಆದರೆ ಸರ್ಕಾರದಲ್ಲಿ ಈ ಬಗ್ಗೆ ಚರ್ಚೆಯಾಗಿ ಈಗ ಪ್ರತಿ ಪಂಚಾಯತ್ಗೆ ಯಾವ ಏನು ಸದಸ್ಯರ ಆಧಾರದ ಮೇಲೆ 50 ಮನೆಗಳನ್ನು ನಮ್ಮ ಕೊಣಾಜೆ ಪಂಚಾಯತ್ಗೆ ಆಯ್ಕೆಯಾಗಿದೆ. ಅದರಲ್ಲಿ ನಾವು 17 ಸಾಮಾನ್ಯ, 2 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಮತ್ತು 5 ಅಲ್ಪಸಂಖ್ಯಾತರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಆಯ್ಕೆ ಮಾಡಿ ಆದೇಶ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೇವೆ. ಉಳಿದ ಯಾರಾದರೂ ಇದ್ದರೆ ನಿಮ್ಮ ವ್ಯಕ್ತಿಯಲ್ಲಿ ಖಂಡಿತವಾಗಿ ಇದು ಕೂಡ ಅವಕಾಶ ಇದೆ. ಇನ್ನು 16 ಸಾಮಾನ್ಯ ಫಲಾನುಭವಿಗಳಿಗೆ ಅವಕಾಶ ಇದೆ. ಸೊ ಅದರಿಂದ ಇಲ್ಲಿ ಬಸವಸತಿ ಯೋಜನೆ ಫಲಾನುಭವಿಗಳಿಗೆ 1,19,400 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಮತ್ತು 20,000 ಪಂಚಾಯತ್ NREG ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಒಟ್ಟಿಗೆ 1,40,40,000 ಬರ್ತದೆ. ಅದೇ ರೀತಿ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ 1,75,000 SC STಗಳಿಗೆ ಸರ್ಕಾರ ಕೊಡ್ತಾ ಇದೆ. ಮತ್ತು 20,000 ಪಂಚಾಯತ್ ವತಿಯಿಂದ ನಾವು ಕೊಡ್ತಾ ಇದ್ದೇವೆ. ಸೊ ಅದರಿಂದ 3 ತಿಂಗಳೊಳಗೆ ನೀವು ಪಂಚಾಂಗವನ್ನು ಹಾಕಲೇಬೇಕು. ಇಲ್ಲದಿದ್ದರೆ ಅದು ಬ್ಲಾಕ್ ಮಾಡ್ತಾರೆ ಅಥವಾ ರದ್ದುಪಡಿಸ್ತಾರೆ. ಅದೇ ಪಂಚಾಂಗ ಹಾಕಿದ ನಂತರ 1 ಸಲ ನಾವು ಫೋಟೋ ತೆಗೆದ ನಂತರ ಬೇಕಾದರೆ ನೀವು ಮಳೆಗಾಲದ ನಂತರ ಮಾಡಿ. ಆದರೆ ಪಂಚಾಂಗವನ್ನು ದಯವಿಟ್ಟು ಈಗ ಇನ್ನೊಂದು 15 ದಿನದಲ್ಲಿ ಆಗುವ ಕೆಲಸವನ್ನು ದಯವಿಟ್ಟು ನಾವು ಮಾಡಬೇಕಂತ ಕೇಳಿಕೊಳ್ಳುತ್ತಾ ಯಾವ ಮನೆಗಳು ಕೂಡ ರದ್ದಾಗಬಾರ್ದು. ಯಾಕಂತ ಹೇಳಿದರೆ ನಾವು ಇದ್ದವರಿಗೂ ಇಲ್ಲದಿದ್ದರೆ ಬೇರೆ ಪಂಚಾಯತಿಗಾದರೂ ಅವಕಾಶ ಮಾಡಿಕೊಡ್ಬೋದಾಗಿದೆ. ಸೊ ಅದರಿಂದ ತಾವು ಅರ್ಹರಿದ್ದೀರಿ ಅಂತೇಳಿ ತಮ್ಮ ಎಲ್ಲ ಸದಸ್ಯರು ಚರ್ಚೆ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ದಯಮಾಡಿ ನಮ್ಮ ರಿಕ್ವೆಸ್ಟ್ ಇದೆ ಅಂತ ಹೇಳಿದ್ರೆ ದಯಮಾಡಿ ಒಂದು 3 ತಿಂಗಳ ಒಳಗಡೆ ಒಂದು ಪಂಚಾಂಗವನ್ನು ಹಾಕುವ ಒಂದು ವ್ಯವಸ್ಥೆಯನ್ನು ಮಾಡಿ ಮತ್ತು 1 ವರ್ಷದವರೆಗೆ ಒಂದು ಒಳ್ಳೆಯ ಮನೆಯನ್ನು ತಾವು ನಿರ್ಮಿಸಬೇಕಂತ ಕೇಳ್ಕೊಳ್ತೇವೆ. ಕೆಲವರು ಅಡ್ಡ ಬರೋದಿಲ್ಲ, ನೀವು 700 ಸ್ಕ್ವೇರ್ ಫೀಟ್ಗೆ ಮೇಲೆ ಹೋಗಿದ್ದೀರಿ ಅಂತೇಳಿ. ಆದರೆ ದಯವಿಟ್ಟು ಅಷ್ಟು ದೊಡ್ಡ ಮನೆ ಕಟ್ಟಿ ಕಾರ್ ಖರ್ಚೆಲ್ಲ ಮಾಡಿಕೊಂಡು ಮಾಡಿದರೆ ನಾನದು ಅಲ್ಲಿ ಬ್ಲಾಕ್ ಆಗಿಬಿಡುತ್ತೆ. ಅದು ನಾನು ಜವಾಬ್ದಾರಿ ಇಲ್ಲ, ಬೆಂಗಳೂರಿಂದ ಬ್ಲಾಕ್ ಮಾಡ್ತಾರೆ. ಸೊ ಅದರಿಂದ ಒಳ್ಳೆಯ ಮನೆಯನ್ನು ಕಟ್ಟಿ ಒಂದು 700 ಸ್ಕ್ವೇರ್ ಫೀಟ್ ಒಳಗಡೆ ತಪ್ಪಿದ್ರೆ ಒಂದು 25-50 ಸ್ಕ್ವೇರ್ ಫೀಟ್ ಆ ಕಡೆ ಈ ಕಡೆ ಆಗ್ಬೋದು. ಅದಕ್ಕೆ ನಾವು ಏನು ನಿಮಗೆ ಇದು ಮಾಡೋದು. ಆದರೆ ದೊಡ್ಡ ಕಾರ್ ವಾಚ್ ಮಾಡಿ ಅದಕ್ಕೆ ಒಂದು 1.5% ಅದಕ್ಕೆ ಖರ್ಚಾಗುತ್ತೆ. ಅದನ್ನು ನೋಡಿ ಬೆಂಗಳೂರಿಂದ ಕ್ಯಾನ್ಸಲ್ ಮಾಡ್ತಾರೆ. ಸೊ ಅದರಿಂದ ದಯವಿಟ್ಟು ಒಳ್ಳೆಯ ಮನೆಯನ್ನು ಮಾಡಿ
ಒಳ್ಳೆಯ ರೀತಿಯಲ್ಲಿ ನೀವು ಏನು RCC ಅಂದರೆ RCC ನಿಮ್ಗೆ ಯಾವ ಮನೆ ಇಷ್ಟ ಇದೆ ಅದನ್ನು ಮಾಡಿ. ಅದು ದಯವಿಟ್ಟು 700-750 ಅದಕ್ಕಿಂತ ಜಾಸ್ತಿಯನ್ನು ಹೋಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೀವು ನಮ್ಮ ಅಧ್ಯಕ್ಷರ ಹತ್ರ ಅಥವಾ ಉಪಾಧ್ಯಕ್ಷರ ಹತ್ರ ಹೇಳಿ ಅದು ದೊಡ್ಡ ನೀವು ಕ್ಯಾನ್ಸಲ್ ಮಾಡಿದ್ದೀರಿ ಅಂತ ಆಗಬಾರ್ದು. ಒಳ್ಳೆಯ ಮನೆಯನ್ನು ಕಟ್ಟಿ ಸ್ವಲ್ಪ ಏನು ಹೊಂದಾಣಿಕೆ ಖಂಡಿತವಾಗಿ ಮಾಡ್ತಾರೆ, ಏನಂತ ಹೇಳೋದಿಲ್ಲ. ಆದರೆ ನೀವು 1,000-1,500 ಸ್ಕ್ವೇರ್ ಫೀಟ್ ಮನೆ ಕಟ್ಟಿ ನನ್ನ ಹತ್ರ ಕೇಳಿದಾಗ ಖಂಡಿತ. ಮತ್ತು ಫಸ್ಟ್ ಫ್ಲೋರನ್ನು ದಯಮಾಡಿ ಯಾರು ಕಟ್ಟಕ್ಕೆ ಹೋಗ್ಬೇಕು. ಕೆಲವು ಮನೆ ಫಸ್ಟ್ ಫ್ಲೋರ್ ಕಟ್ಟಿ ಅದ್ರ ಮಧ್ಯೆ ನಮಗೆ ರಿಕವರಿ ಆಗಿದ್ದೆಲ್ಲ ಪ್ರಯತ್ನ ಇದೆ. ಅದರಿಂದ ಒಳ್ಳೆಯ ಮನೆಯನ್ನು ಕಟ್ಟಿ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಪಂಚಾಯತ್ ಅಧ್ಯಕ್ಷರು ಈ ಕಾಮಗಾರಿ ಆದೇಶವನ್ನು ಉಪಾಧ್ಯಕ್ಷರಿಗೆ ಒಂದು ಆದೇಶ ಪತ್ರವನ್ನು ಕೊಡಬೇಕು. ಅದೇ ರೀತಿ ಎಲ್ಲ ಸದಸ್ಯರು ಎಂತಪ್ಪ ಫಲಾನುಭವಿಗಳು ಇದ್ದರೆ ಖಂಡಿತವಾಗಿ ಕೊಡಬೇಕು ಅಂತ ಹೇಳುತ್ತಾ ಈ ಹೆಸರನ್ನು ಇವತ್ತು ದಯಮಾಡಿ ಅಧ್ಯಕ್ಷರು ಗೀತಾ ವೈಫ್ ಆಫ್ ಮೋಹನ್ ಎರಡು ಉಪಾಧ್ಯಕ್ಷರಿಗೂ ಹಾಗೂ ಎಲ್ಲ ಗೌರವಾನ್ವಿತ ಪಂಚಾಯತ್ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಒಂದು ಕಾಮಗಾರಿ ಆದೇಶ ಪತ್ರವನ್ನು ಪಡೆಯಲು ಬಂದಂಥ ಎಲ್ಲ ಗೌರವಾನ್ವಿತ ಫಲಾನುಭವಿಗಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಒಳ್ಳೆಯ ರೀತಿಯಲ್ಲಿ ಮನೆಯನ್ನು ಕಟ್ಟಿ ಒಳ್ಳೆಯ ಮನೆಯಲ್ಲಿ ಜೀವಿಸಬೇಕಂತ ಆಶಿಸುತ್ತಾ ದೇವರನ್ನು ಆಶಿಸುತ್ತಾ ನಮಗೆ ಶುಭವನ್ನು ಆಶಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ